ಪೂರ್ವದ ಪುಗರ್ತದ ನಾಟ್ಯ ಶಿಕ್ಷಣ ತರಬೇತಿ ಸಂಸ್ಥೆ ಮಂತ್ರ ನಾಟ್ಯ ಕಲಾ ಗುರುಕುಲದ 2024 ಸಾಲದ ಗುರುಕುಲ ಉತ್ಸವ 14 ತಾರೀಕಿಗೆ ಐತಾರ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಸಭಾಂಗಣಡು ನಡಪೆರ ಉಂಡು ಪಡೆದು ಸಂಸದ ನಿರ್ದೇಶಕರು ನಾಟ್ಯಗುರು ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಬೇರೆ ಬೇರೆ ಕಡೆಯಿಂದ, ದೇಶ ಅಲ್ಲ ವಿದೇಶದ ಬೇರೆ ಬೇರೆ ಕಡೆಯಿಂದ ಭರತನಾಟ್ಯವಲ್ಲದೆ ಇತರ ಶಾಸ್ತ್ರೀಯ ಬಂಧಗಳನ್ನು ಮಂಗಳೂರಿಗೆ ತರುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಾಗೆ ಅದರ ಒಟ್ಟಿಗೆ ನುರಿತ ಕಲಾವಿದರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಹಾಗೆಯೇ ನಮ್ಮ ಭಾರತದಲ್ಲಿ ಅನೇಕ ಸಾಧನೆಯನ್ನು ಮಾಡಿ ವಿಶ್ವವಿಖ್ಯಾತ ಕೀರ್ತಿಯನ್ನು ಪಡೆದಂತಹ ಅದೆಷ್ಟೋ ಮೇರು ಕಲಾವಿದರನ್ನು ನಾವು ಕರೆದು ಅವರಿಗೆ ವಾರ್ಷಿಕ ನಾಟ್ಯ ಕ್ಷೇತ್ರದಲ್ಲಿ ನಾಟ್ಯ ಮಂತ್ರಕ, ಯಕ್ಷ ಕ್ಷೇತ್ರದಲ್ಲಿ ಯಕ್ಷ ಮಂತ್ರಕ, ಹಾಗೆ ಕಲಾಕ್ಷೇತ್ರದಲ್ಲಿ ಕಲಾಮಂತ್ರಕ ಪ್ರಶಸ್ತಿಯನ್ನು ನೀಡಿದ್ದೇವೆ. ಹಾಗೆ ಅದೆಷ್ಟೋ ಕಮ್ಮಟಗಳನ್ನು, ಕಾರ್ಯಾಗಾರಗಳನ್ನು ನಮ್ಮ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿ, ಹಾಗೆಯೇ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಗುರು ಪರಂಪರೆ ಎನ್ನುವಂತಹದ್ದು ನಮಗೆ ಕಲಿಸಿಕೊಟ್ಟಂತಹ ಗುರುಗಳ ಸ್ಮರಣಾರ್ಥ ನಾವು ಕೃತಾರ್ಥ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಈ 11 ವರ್ಷದಲ್ಲಿ ನಾವು ದೇಶದ 12 ರಾಜ್ಯಗಳಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲ ಪ್ರದರ್ಶನ ನೀಡಲು ಆ ದೇವರು ನಮಗೆ ಅನುಗ್ರಹ ಕೊಟ್ಟಿದ್ದಾರೆ. ಹಾಗೆಯೇ ದೂರದ ಕೊಲ್ಲಿ ರಾಷ್ಟ್ರಗಳಾದಂತಹ ದುಬೈ, ಅಬುಧಾಬಿ, ಹಾಗೆ ಶ್ರೀಲಂಕಾದಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಈ ವರ್ಷ 11ನೇ ವರ್ಷ ಏಕಾದಶ ಗುರುಕುಲ ಉತ್ಸವದ ಪ್ರಯುಕ್ತ ನಾವು ಮಂತ್ರೋತ್ಸವ ಎನ್ನುವಂತಹ ಕಾರ್ಯಕ್ರಮ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯ ಅನಾವರಣ ಖ್ಯಾತ ವಾಗ್ಮಿಯಾದಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಬಂದು ಆ ಕಾರ್ಯಕ್ರಮದಲ್ಲಿ ಅವರ ವಿಚಾರಗೋಷ್ಠಿಯನ್ನು ಮಂಡನೆ ಮಾಡಿದ್ದಾರೆ. ಹಾಗೆಯೇ ಇನ್ನೊಂದು ಕಾರ್ಯಕ್ರಮ ನಾವು ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಬಿತ್ತರ ಎನ್ನುವಂತಹ ಕಾರ್ಯಕ್ರಮ, ಅಳಿವಿನಂಚಿನಲ್ಲಿರುವಂತಹ ನಶಿಸಿ ಹೋಗುತ್ತಿರುವಂತಹ ಜಾನಪದಗಳ ಬಗ್ಗೆ ಮಕ್ಕಳಿಗೆ ನಾವು ಮೊನ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅರಿವನ್ನು ಮೂಡಿಸಿದ್ದೇವೆ. ಅದೆಷ್ಟೋ ಕಾರ್ಯಕ್ರಮಗಳು ಇನ್ನೂ ಮುಂದಕ್ಕೂ ಮಾಡುವಂತಹ ಯೋಜನೆಗಳು ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಇದೆ. ಈ ಸಾಲದ ಕಲಾ ಮಂತ್ರಕ ಪ್ರಶಸ್ತಿನ ಗೀತ ಸಾಹಿತ್ಯ ಸಂಭ್ರಮದ ಕಲ್ಲಡ್ಕ ವಿಠಲ್ ನಾಯಕರಿಗೆ ಒಪ್ಪಿಯಾರವುಲ್ಲ. ಅಂಚೆನೆ ಶ್ರುತಿ ಸ್ಮೃತಿ ಯೋಜನೆಡು ಸಂಗ್ರಹ ಆಯ್ನ ಪಣವನ್ನು ಕ್ಯಾನ್ಸರ್ ಪೀಡಿತ ಜೋಕ್ಲೆಗೂ ಒಪ್ಪಿಯಾರವುಲ್ಲ ಪಣದು ಸಂಸದ ಕಾರ್ಯದರ್ಶಿ ಕಿರಣ್ ಉಳ್ಳಾಲ್ ಪೂರಕ ಮಾಹಿತಿ ಕೊರಿಯರು. ಮಂತ್ರನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ ಮಂಗಳೂರು. ಇದೇ ಬರುವ ದಿನಾಂಕ 14/1/2024 ಆದಿತ್ಯವಾರ ಶ್ರೀ ಚಿರುಂಬ ಭಗವತಿ ವೇದಿಕೆ ಉಳ್ಳಾಲ ಇಲ್ಲಿ ಪೂರ್ವಾಹ್ನ 10ಕ್ಕೆ ಸರಿಯಾಗಿ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಗುರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರು ದೇವತಾ ಜ್ಯೋತಿ ಪ್ರಜ್ವಲನೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಆರಂಭವನ್ನು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ವೆಂಕಟೇಶ್, ನಿರ್ದೇಶಕರು, ಸ್ಪಂದನ ಕೋಆಪರೇಟಿವ್ ಸೊಸೈಟಿ ಇವರು ನೆರವೇರಿಸಲಿಕ್ಕಿದ್ದಾರೆ. ಸಭಾಧ್ಯಕ್ಷತೆಯನ್ನ ಶ್ರೀ ಚಂದ್ರಹಾಸ್ ಉಳ್ಳಾಲ್, ಅಧ್ಯಕ್ಷರು ಟಿಯ ಸಮಾಜ ಸೇವಾ ಸಂಘ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇವರು ವಹಿಸಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯನ್ನ ಶ್ರೀ ಯುಟಿ ಖಾದರ್, ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ ಇವರು ವಹಿಸಲಿಕ್ಕಿದ್ದಾರೆ. ಹಾಗೆ ಗಂಗಾಧರ್ ಉಳ್ಳಾಲ್, ಆಡಳಿತ ಮುಕ್ತೇಸರರು, ಟಿಯ ಸಮಾಜ ಸೇವಾ ಸಂಘ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಶ್ರೀ ಉಮೇಶ ಬೆಂಜನ ಪದವು ಕೋಶಾಧಿಕಾರಿಗಳು, ಟಿಯ ಸಮಾಜ ಸೇವಾ ಸಂಘ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಶ್ರೀ ರಾಜೇಶ್ ಜಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರೆಲ್ಲರೂ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಮುಖ್ಯವಾಗಿ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಇದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಡಾಕ್ಟರ್ ನಜೀಬ್ ಬೆಹಜದ್ ಮೊಹಮ್ಮದ್ MBBS MD DM ಮೆಡಿಕಲ್ ಆಂಕಾಲಜಿ ವಿಭಾಗದ ಮುಖ್ಯಸ್ಥರು ನಮ್ಮನ್ನ ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೆಯೇ ಮಹಿಳೆಯರ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತೆ ಹಾಗೂ ಸ್ವರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಶ್ರೀಮತಿ ಭಾರತಿ ಜಿ, ಪೊಲೀಸ್ ಇನ್ಸ್ಪೆಕ್ಟರ್, ಉರ್ವ ಪೊಲೀಸ್ ಠಾಣೆ ಮಂಗಳೂರು ಇವರು ಕಾರ್ಯಕ್ರಮ ನಡೆಸಿಕೊಡಲಿಕ್ಕಿದ್ದಾರೆ. ಹಾಗೆ
ಪ್ರತಿ ವರ್ಷದಂತೆ ನಾವು ನೀಡುವಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಕಲಾಮಂತ್ರಕ ಪ್ರಶಸ್ತಿ ಈ ಸಲ ಶ್ರೀ ವಿಠಲ್ ನಾಯ್ಕ್ ಕಲ್ಲಡ್ಕ ಇವರಿಗೆ ನೀಡುವುದಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ತದನಂತರದಲ್ಲಿ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಕಿರಿಯ ವಿದ್ಯಾರ್ಥಿಗಳು ಇವರೆಲ್ಲರಿಂದ ನೃತ್ಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಇನ್ನೊಂದು ಮುಖ್ಯ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ದೇಶ ವಿದೇಶಗಳಿಂದ ಹೆಸರಾಂತ ನೃತ್ಯಪಟುಗಳ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ವಿ. ಆದರೆ ಈ ಸಲ ಅದನ್ನು ಮೊಟಕುಗೊಳಿಸಿ ಇತ್ತೀಚೆಗೆ ನಮ್ಮ ನಗಲಿದಂತಹ ನಮ್ಮ ಹಿರಿಯ ವಿದ್ಯಾರ್ಥಿನಿ ಶ್ರುತಿ ಅವಳ ನೆನಪಿನಲ್ಲಿ ಕ್ಯಾನ್ಸರ್ ಪೀಡಿತ ಇಬ್ಬರು ಮಕ್ಕಳಿಗೆ ನೆರವು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ನಿಧಿ ಸಂಗ್ರಹಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಾಗಲೇ ನಾವೊಂದು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮೊತ್ತವನ್ನು ಸೇರಿಸಿಕೊಂಡು ಆ ಇಬ್ಬರು ಮಕ್ಕಳಿಗೆ ನೀಡುವಂತಹ ಒಂದು ಇರಾದೆ ನಮ್ಮದು. ಹಾಗಾಗಿ ಶ್ರುತಿಯ ಹೆಸರಿನಲ್ಲಿ ಶ್ರುತಿ ಸ್ಮೃತಿ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಸಂಗ್ರಹವಾದ ನಿಧಿಯನ್ನು ನಾವು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಶ್ರೀ ನರೇಶ್ ಪಂಡಿತ್ ಹೌಸ್ ಇವರು ಈ ನಿಧಿಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಒಟ್ಟು ಈ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸಹಕಾರದಿಂದ ನಡೆಯಲಿಕ್ಕಿದೆ. ಮಂತ್ರ ನಾಟ್ಯಕಲಾ ಗುರುಕುಲದ ಸ್ಥಾಪಕಾಧ್ಯಕ್ಷರು ಶ್ರೀಮತಿ ಶಕೀಲಾ ಜನಾರ್ದನ್, ಟ್ರಸ್ಟಿ ಶ್ರೀಮತಿ ಶೈನಾ ಶ್ರಾವಣ್, ಶ್ರೀಮತಿ ಬಬಿತಾ ಕಿರಣ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು.